ಒಡಿಪುದ ಪರ್ಯಾಯ ಫಲಿಮಾರ್ ಮಠಕ್ಕೂ ಹೊಸ ಉತ್ತರಾಧಿಕಾರಿನ ಪಟ್ಟಾಭಿಷೇಕದ ಧಾರ್ಮಿಕ ವಿಧಿವಿಧಾನಲು ನಡೆತೊಂದುಂಡು. ಮಠದ 21ನೇ ಯತಿಯಾದ ಶೈಲೇಶ್ ಉಪಾಧ್ಯಾಯರಿನ ಅಜತದಿದ್ದದು ಗುರು ವಿದ್ಯಾಧೀಶ ತೀರ್ಥರು ಪ್ರಣವ ಮಂತ್ರ ಉಪದೇಶ ಕೊಡ್ತಾರೆ. ಅಷ್ಟಮಠಕ್ಲಿಡು ಒಂಜಾದುಪ್ಪನ ಫಲಿಮಾರ್ ಮಠಕ್ಕೂ ಉತ್ತರಾಧಿಕಾರಿನ ಹಿರಿಯ ಸ್ವಾಮೀಜಿ ಶ್ರೀ ವಿದ್ಯಾಧೀಶ ತೀರ್ಥರ್ ಅಜತದಿರ. ಗುರುಕುಲತ ಶಿಷ್ಯ ಶೈಲೇಶ್ ಉಪಾಧ್ಯಾಯರಿನ ಹಿರಿಯ ಸ್ವಾಮೀಜಿ ಆದ ದೆತೊನರೆ ಅಜತಿ ನೀಡಿದ ಬುಕ್ಕ ಬೇತೆ ಬೇತೆ ಧಾರ್ಮಿಕ ವಿಧಿವಿಧಾನಲು ನಡೆತಂಡ. ಶುಕ್ರವಾರ ಶೈಲೇಶ್ ಉಪಾಧ್ಯಾಯರು ಹಿರಿಯ ಸ್ವಾಮೀಜಿ ಆದ ಶ್ರೀಕೃಷ್ಣ ಮಠದ ಮಧ್ವ ಕೆದುಟು ಅರ್ಘ್ಯ ಪ್ರದಾನ ಮಲ್ತಿದ್ದೇರ. ಗುರು ಸ್ವಾಮೀಜಿ ಕಿರಿಯ ಸ್ವಾಮೀಜಿಗೆ ಕಲಶದ ನೀರು ಮೈತದ ಪ್ರಣವ ಮಂತ್ರ ಉಪದೇಶ ಮಲ್ತಿರ. ಐತಾರ ಫಲಿಮಾರ್ ಮಠದ ಉತ್ತರಾಧಿಕಾರಿಯಾದ ಪಟ್ಟಾಭಿಷೇಕ ನಡಪುಂಡು. ಈ ಪೊರ್ತುಡುವರೆಗೆ ಹೊಸ ಪುದರ ದೀಪಿರ. ಈ ದುಂಬೆ ಪುದರನು ಕಿರಿಯ ಸ್ವಾಮೀಜಿಗೆ ತೆರಿಪಾಂಡಲ ಅಧಿಕೃತವಾದ ಪಟ್ಟಾಭಿಷೇಕದಾನಿ ಪರ್ಯಾಯ ಫಲಿಮಾರ್ ಮಠದ ಹಿರಿಯ ಸ್ವಾಮೀಜಿ ಶ್ರೀ ವಿದ್ಯಾಧೀಶ ತೀರ್ಥರು ಘೋಷಣೆ ಮಲ್ಪುವಿರ. ಅದು ತೆಗೆದಿಟ್ಟದ್ದು ಅಂದರೆ ದೇವರಿಗೋಸ್ಕರ, ದೇವರು ಕೊಟ್ಟಂಥ ಈ ಶರೀರ ದೇವರಿಗೋಸ್ಕರ ಅಂತ ಚಿಂತನೆ ಮಾಡುವವ. ಅಂದರೆ ಈ ಸನ್ಯಾಸ ಜೀವನ ಅಂತಂದರೆ ಇದರಲ್ಲಿ ಸ್ವಾರ್ಥ ಇದೆ, ಪರಾರ್ಥ ಇದೆ. ಸ್ವಾರ್ಥ ಅಂತಂದರೆ ತನ್ನ ಸಾಧನೆ, ತಾನು ದೇವರನ್ನು ಕಾಣಬೇಕು ಅಂತ ಇದೊಂದು ಸ್ವಾರ್ಥ. ಅದರ ಜೊತೆಗೆ ಇಡೀ ಜಗತ್ತಿಗೆ ಕ್ಷೇಮ ಆಗಬೇಕು,